ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಪ್ರೀತಿಯ ವಿನೋದ್ ನೀರ್ಮಾರ್ಗ. ಸೊ ನಾವು ಇವತ್ತೊಂದು ನೀರ್ಮಾರ್ಗಕ್ಕೆ ಬರುವಾಗ ರೋಡ್ ಸೈಡ್ ಅಲ್ಲಿ ಮರ ಉಂಟಲ್ಲ, ಮಾರ್ಗಕ್ಕೆ ಬೀಳುವ ಪರಿಸ್ಥಿತಿಯಲ್ಲಿ ಉಂಟು ನೋಡಿ. ಸೊ ಈಗ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ, ಮನೆಗೆ ಹೋಗಿ ಒಂದು ಅಮ್ಮನ ಸೀರೆ ಏನಾದ್ರು ಇದ್ರೆ ಹಗ್ಗೆ ಇದ್ರೆ ಹಗ್ಗೆ ನೋಡುದು, ಇಲ್ಲದ ಸೀರೆ ಇದ್ರೆ ಸೀರೆ ತಂದು ಅದನ್ನ ಕಟ್ತೇವೆ. ನೋಡೋಣ ಏನಾಗ್ತದೆ. ಹಗ್ಗೆ ಇರ್ಲಿಲ್ಲ, ಅದಕ್ಕೆ ಸೀರೆ ಇಟ್ಕೊಂಡು ಹೋಗ್ತಿದ್ದೇವೆ. ಗೈಸ್ ನೋಡಿ, ನಾನೊಂದು ಸೀರೆ ತಂದೆ ಅಮ್ಮನದು. ಸೊ ಇದನ್ನ ಈಗ ಕಟ್ತೇವೆ. ನೋಡೋಣ ನಮ್ಮಿಂದ ಏನಾಗ್ತದೆ ಅದನ್ನು ಹೆಲ್ಪ್ ಮಾಡೋಣ. ಸೊ ಯಾರಿಗೂ ಸಹ ತೊಂದರೆ ಆಗ್ಬಾರ್ದು. ಅದು ಯಾಕಂದ್ರೆ ತೊಂದರೆ ಏನಾಗ್ತದೆ ಅಂದ್ರೆ, ಅಲ್ಲಿ ಬಸ್ ಎಲ್ಲ ಬರುವಾಗ ಸೊ ಬಸ್ಸಿಗೆಲ್ಲ ತಾಗ್ತದೆ, ಮತ್ತೆ ಒಂದು ಮರ ಸಹ ಸಾಯ್ತದೆ. ಸೊ ಅದಕ್ಕೋಸ್ಕರ ನಾವೊಂದು ಈ ಒಂದು ಹೆಲ್ಪ್ ಮಾಡ್ತಿದ್ದೇವೆ. ಓಕೆ, ನಮ್ಮದೊಂದು ಕರ್ತವ್ಯ ಅಂತ ನೆನೆಸ್ತೇವೆ. ನೋಡೋಣ, ಇಲ್ಲೆಲ್ಲ ಮುಳ್ಳು ಮುಳ್ಳುದು ಬಲ್ಲಿ ಎಲ್ಲ ಉಂಟು. ನೋಡೋಣ. ನಾನು ಕೊಡ್ತೇನೆ. ಅದಲ್ಲ ನಿಂತ ಮಾಡಲ್ಲ, ನಿಂತ ಮಾಡಲ್ಲ, ಇದೆಲ್ಲ ಮುಗಿದು ನಾನು ಈಗ ಇಲ್ಲಿ ಕಟ್ತೇನೆ ಮೊದಲು, ಮತ್ತೆ ಅಲ್ಲಿ ಕಟ್ಬೋದು. ಅಲ್ಲಿ ಅಂದ್ರೆ ಇಲ್ಲಿಂದ ಬೆಳಿಲಿಕ್ಕೆ ಆಗಲ್ಲ, ಅದಕ್ಕೆ ಇರ್ಬೋದಾ? ಇಲ್ಲ, ಅದ್ಯಾವ್ದು ಹೋಗ್ತೇನಲ್ಲ ಬೇರೆ. ಸೊ ಅದನ್ನ ನಾನು ಸಹ ಟ್ರೈ ಮಾಡ್ತಿದ್ದೇನೆ, ನೋಡೋಣ ಏನಾಗ್ತದೆ ಅಂತ. ಸೀರೆ ಕೈ ಕೊಟ್ರೆ ಮಾತ್ರ ಬಿಟ್ಟು ಅಪ್ಪ ಬೇರೆ ನಮಗೆ ಆಗಲ್ಲ ಆಯ್ತಾ. ಆಗಿಲ್ಲ ಮತ್ತೆ ನೋಡೋಣ ಎಷ್ಟು ಆಗ್ತದೆ. ಒಂದೊಂದು ಲಾಕ್ ಮಾಡ್ಬೇಕು, ಒಂದೊಂದು ಲಾಕ್ ಮಾಡ್ಬೇಕು. ಎಸ್ ಗೈಸ್ ನೋಡಿ, ಈಗ ಸರಿ ಆಯ್ತು ಇದಕ್ಕೆ. ಬಟ್ ಅಂದ್ರೆ ಈಗ ಮಳೆ ಎಲ್ಲ ಬಿದ್ದು ಏನೋ ಸ್ವಲ್ಪ ಈಚೆ ಬಾಗಿತ್ತು, ಆದ್ರೆ ನಾವೀಗ ಕಟ್ಟಿದ್ವಿ, ಸರಿ ಆಯ್ತು. ಇನ್ನದು ಮುದ್ದೆಲ ಅಂದ್ರೆ ಅದರ ಬುಡದಲ್ಲಿ ಸರಿ ಮಣ್ಣೆಲ್ಲ ನಿಂತ್ರೆ ಸರಿ ಆಗ್ತದೆ ಅದು. ಸೊ ನಾವೊಂದು ಇದೊಂದು ಏನೋ ನಮಗೊಂದು ವಿಡಿಯೋ ಆಗ್ಬೇಕಂತ ನಾವು ಮಾಡ್ಲಿಲ್ಲ. ಏನು ಅಂದ್ರೆ ನಮ್ದೊಂದು ಮರ ಇಲ್ಲಿ ಇರುವುದು, ನಮಗೇನು ಮರದಿಂದ ಉಪಯೋಗ ಆಗ್ತದೆ, ಗಾಳಿ ಎಲ್ಲ ಬರ್ತದಲ್ಲ. ಸೊ ನಮ್ಮೊಂದು ಪರಿಸರವನ್ನು ನಾವೇ ಸಂರಕ್ಷಿಸಬೇಕು. ಮತ್ತೆ ನಿಮ್ಮಾಚೆ ಸಹ ಎಲ್ಲಿಯಾದ್ರೂ ಮರ ಎಲ್ಲ ಈಗ ಆಗಿದ್ರೆ ಸೊ ಅದನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ನೋಡಿ. ಮತ್ತೆ ಯಾಕೆಂದ್ರೆ ಇದ್ರಲ್ಲಿ ಎರಡು ಪ್ರಾಬ್ಲಮ್ ಇತ್ತು. ನಾನಂದ್ರೆ ಯಾಕೆ ಬರುವಾಗ ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ, ಬಸ್ ಬರ್ತಿತ್ತಲ್ಲ, ಬಸ್ ಇದು ಗ್ಲಾಸಿಗೆ ಹೊಡಿಲಿಕ್ಕೆ ಸ್ವಲ್ಪ ಇತ್ತು. ಸೊ ಬಸ್ಸಿಗೆ ಗ್ಲಾಸ್ಗೆ ಹೊಡೆದ್ರೆ ಗ್ಲಾಸ್ ಸಹ ಹೊಡಿ ಆಗ್ತದೆ, ಮತ್ತೆ ಅವರಿಗೆ ಸಹ ಖರ್ಚು. ಮತ್ತೆ ಇದಕ್ಕೊಂದು ತಾಗಿ ಬಿದ್ರೆ ಸಹ ಇದರದೊಂದು ಗಿಡ, ಇದೊಂದು ಮರ ಸುಮ್ಮನೆ ವೇಸ್ಟ್ ಆಗ್ತದೆ. ಹೌದಾ, ಎಷ್ಟು ದೊಡ್ಡದಾಗಿ ಅದು ಸತ್ರೆ ಹೇಗೆ ಆಗ್ತದೆ. ಸೊ ನಿಮ್ಮಲ್ಲಿ ಸಹ ರಿಕ್ವೆಸ್ಟ್ ಮಾಡೋದು ಅಂದ್ರೆ, ನಿಮ್ಮಲ್ಲಿ ಸಹ ಈಗೆಲ್ಲ ಇದ್ರೆ ಅದನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ನೋಡಿ. ಸೊ ನೋಡೋಣ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಮಾಡಿ ಶೇರ್ ಮಾಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನು ಬಾರಿಸಿ.